ಚಾಲಿ ಅಡಕೆಗೆ ಮಂಗಳೂರು ಮಾರುಕಟ್ಟೆಯಲ್ಲಿ ಸಖತ್ ಧಾರಣೆ ಸಿಗುವ ಮೂಲಕ ಕೊರೋನಾ ಸಂಕಷ್ಟದಲ್ಲೂ ಅಡಕೆ ರೈತರು ಬಾಯಿ ಸಿಹಿ ಮಾಡಿಕೊಳ್ಳುತ್ತಿದ್ದಾರೆ. ಇದೇ ವೇಳೆ ಮತ್ತೊಂದು ಕಡೆ ಅಡಕೆಯನ್ನೇ ಬಳಸಿಕೊಂಡು ಬಾಯಿ ಸಿಹಿ ಮಾಡುವ ಸಂಶೋಧನೆ ಇದೀಗ ಫಲ ಕೊಟ್ಟಿದೆ. ಹೌದು, ಅಡಕೆ ಹಾಗೂ ಕೊಕ್ಕೋ ಬಳಸಿಕೊಂಡು ಹೋಳಿಗೆ ಮಾಡಿರುವ ಪುತ್ತೂರಿನ ಯುವ ಪಾಕಶಾಸ್ತ್ರಜ್ಞರೊಬ್ಬರು ಶೀಘ್ರದಲ್ಲೇ ಅಡಕೆ ಹಾಗೂ ಕೊಕ್ಕೋದ ಹೋಳಿಗೆ ಉದ್ಯಮ ಆರಂಭಿಸಲು ಮುಂದಾಗಿದ್ದಾರೆ. ಇದು ಅಡಿಕೆ ಹೋಳಿಗೆ ಮತ್ತು ಕೊಕ್ಕೋದು ಹೋಳಿಗೆ. ಇದು ಅಡಿಕೆದಂದರೆ 2 ವರ್ಷ ಹಳೆಯದು ಒಣಗಿಸಿದ ಅಡಿಕೆಯನ್ನು, ಡಬಲ್ ಚೋಲ್ನ ಅಡಿಕೆಯನ್ನು ಹುಡಿ ಮಾಡಿ ಅಡಿಕೆ ಗದ್ದೆಯಲ್ಲಿ ಕಟ್ ಮಾಡಿ ಅದನ್ನು ಮತ್ತೆ ಹುರಿದು ಮಿಕ್ಸಿಯಲ್ಲಿ ಹುಡಿ ಮಾಡಿ ಅದನ್ನು ಪಾಕ ಬರಿಸಿ ಉಂಡೆ ಮಾಡಿ ಹೋಳಿಗೆ ಮಾಡುವಂಥದ್ದು. ಮತ್ತೊಂದಂದರೆ ಕೊಕ್ಕೋ ಒಣಗಿಸಿದ ಬೀಜವನ್ನು ಪರ್ಚೇಸ್ ಮಾಡಿ ಅದನ್ನು ಹುರಿದು ಸಿಪ್ಪೆ ತೆಗೆದು ಅದನ್ನು ಪೇಸ್ಟ್ ಮಾಡಿ ಅದನ್ನು ಪಾಕ ಬರಿಸಿ ಹೋಳಿಗೆ ಮಾಡುವಂಥದ್ದು. ಕೊಕ್ಕೋದ ಹೋಳಿಗೆ ಅಂದರೆ ಈಗ ಮಾರ್ಕೆಟ್ ಬಿಟ್ಟಿದ್ದೇನೆ ಸ್ವಲ್ಪ, ಒಂದು ಅಂಗಡಿಗೆ ಒಳ್ಳೆ ಡಿಮಾಂಡ್ ಉಂಟು. ಮತ್ತು ಫೋನ್ ಕಾಲಲ್ಲಿಯೂ ಕನ್ವರ್ಟ್ ಆರ್ಡ್ರ್ ಬರ್ತಾ ಉಂಟು, ಬೇಡಿಕೆಗಳುಂಟು. ಈಗ ಅಂದರೆ ಸಾಧಾರಣ ಒಂದು 2,000 ಹೋಳಿಗೆ ಮಾರಿದೆ ನಾನು ಕೊಕ್ಕೋದು. ಅದಕ್ಕೆ ಇದಕ್ಕೂ ತುಂಬ ಡಿಮಾಂಡ್ ಉಂಟು. ಹಾಗೆ ಈಗ ಮಾಡ್ತಾ ಇದ್ದೇನೆ ಫೋನ್ ಕಾಲ್ನವರಿಗೆ ಕೊಡಲಿಕ್ಕೆ. ಅದೇ ಈಗ ಸದ್ಯ ಬರುವ ತಿಂಗಳಲ್ಲಿ ಮಾರ್ಕೆಟಿಗೆ ಬಿಡ್ತಾ ಇದ್ದೇನೆ ಪುತ್ತೂರಲ್ಲಿ. 250 ನೆಕ್ಸ್ಟ್ ಅಂದರೆ ಈಗ ಎಲ್ಲರೂ ಮಿಷನ್ ಎಲ್ಲಾರು ಸಬ್ಸಿಡಿ ಎಲ್ಲ ಸಿಗೋದಿದ್ರೆ ಪರ್ಚೇಸ್ ಮಾಡ್ತೇನೆ, ಇಲ್ಲ ಸ್ವಲ್ಪ ಸಮಯ ಕಳೆದು ಮತ್ತೆ ಪರ್ಚೇಸ್ ಮಾಡುವ ಹಾಗೆ ಉದ್ಯಮ ಮಾಡುವ ಹೋಮ್ ಇಂಡಸ್ಟ್ರಿ ಅಂತ. ಹೇಗೆ ಅಡಿಗೆಯಲ್ಲಿ ಸಾಧಾರಣ ಒಂದು 10-15 ವರ್ಷದಿಂದ ಅಡಿಗೆ ಹೋಗ್ತಾ ಇದ್ದೇನೆ. ಮತ್ತು ಕೃಷಿ ಉಂಟು. ಹೋಳಿಗೆ ಅಂದರೆ ಅದು ಅಡಿಗೆಯಲ್ಲಿ ಹೋಳಿಗೆ ಬರ್ತದೆ ಹಾಗೆ ಒಟ್ಟಿಗೆ. ಇನ್ನು ಹೋಮ್ ಪ್ರಾಡಕ್ಟ್ ಅಂತೇಳಿ ಅಡಿಕೆದು ಹೋಳಿಗೆ, ಕೊಕ್ಕೋದು ಹೋಳಿಗೆ ಇಂಥದ್ದೇ ಡಿಫ್ರೆಂಟ್ ಐಟಮ್ಗಳನ್ನು ಮಾಡಿ ಸೇಲ್ ಮಾಡುವ ಹಾಗೆ. ಮೊದಲು ತಯಾರು ಮಾಡಿದ 52 ಅಡಕೆ ಹೋಳಿಗೆಗಳನ್ನ ಪರಿಸರದ ಉತ್ತಮ ಧಾರಣೆ ಇದೆ. ಇದರಿಂದ ಮೌಲ್ಯವರ್ಧಿತ ಉತ್ಪನ್ನಗಳು ಹೆಚ್ಚು ಬಂದಂತೆಲ್ಲ ಅಡಕೆ ಧಾರಣೆಗೆ ಉತ್ತೇಜನ ನೀಡಿದಂತಾಗುತ್ತದೆ ಎನ್ನುತ್ತಾರೆ ಶ್ರೀಕೃಷ್ಣ ಶಾಸ್ತ್ರಿ. ಬ್ಯೂರೋ ರಿಪೋರ್ಟ್, ನಮ್ಮ ಕುಡ್ಲ ನ್ಯೂಸ್ 24/7 ಮಂಗಳೂರು.